ನಮಸ್ಕಾರ ಸ್ನೇಹಿತರೆ. ಭಾರತ ಚಿನ್ನದಂಥ ದೇಶ. ಅದಕ್ಕಾಗಿಯೇ ಪರಕೀಯರು ಭಾರತದ ಮೇಲೆ ಪದೇ ಪದೇ ದಾಳಿ ಮಾಡುತ್ತಾನೇ ಇದ್ದರು. ಕಾರಣ ಇಲ್ಲಿರುವ ಅಗಾಧ ಸಂಪತ್ತು. ಆ ಅಗಾಧ ಸಂಪತ್ತು ಹೆಚ್ಚಾಗಿ ನಮ್ಮ ದೇವಸ್ಥಾನಗಳಲ್ಲಿ ಇರುತ್ತಿತ್ತು. ಇದೇ ಕಾರಣಕ್ಕೆ ಪದೇ ಪದೇ ದೇವಸ್ಥಾನಗಳ ಮೇಲೆ ದಾಳಿ ನಡೀತಾನೇ ಇರುತ್ತಿತ್ತು. ಹೀಗಾಗಿ ನಮ್ಮ ಹಿಂದೂ ದೇವಾಲಯಗಳು ಈ ದಾಳಿಗಳಿಂದ ಹತಾಶೆಗೊಂಡಿದ್ದವು. ಇಷ್ಟಾದರೂ ಮತ್ತೆ ತಲೆ ಎತ್ತಿ ಪದೇ ಪದೇ ವಿಜೃಂಭಿಸುತ್ತಂತಹ ಹಲವಾರು ದೇವಾಲಯಗಳು ನಮ್ಮ ಭಾರತದಲ್ಲಿವೆ ಸ್ನೇಹಿತರೆ. ಅದರಲ್ಲೂ ಶಿವನ ದೇವಸ್ಥಾನಗಳು, ಅದರಲ್ಲೂ ಜ್ಯೋತಿರ್ಲಿಂಗಗಳ ಮೇಲೆ ನಡೆದಂತಹ ದಾಳಿ ತುಂಬಾನೇ ಇತ್ತು ಸ್ನೇಹಿತರೆ. ಆದರೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಿರುವಂತಹ ದೇವಸ್ಥಾನ ಅಂದರೆ ಜ್ಯೋತಿರ್ಲಿಂಗದ ಮೇಲೆ ನಡೆದಂತಹ ದಾಳಿ ಯಾವ ದೇವಾಲಯದ ಮೇಲೂ ಅಷ್ಟೊಂದು ನಡೆದಿಲ್ಲ. ಹೌದು ಸ್ನೇಹಿತರೆ, ಅದೇ ಗುಜರಾತ್ ರಾಜ್ಯದಲ್ಲಿರುವಂತಹ ಪ್ರಸಿದ್ಧ ಜ್ಯೋತಿರ್ಲಿಂಗ ಸೋಮನಾಥ ಮಂದಿರ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೋಮನಾಥ ಜ್ಯೋತಿರ್ಲಿಂಗದ ಬಗ್ಗೆ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಶಿವನ ದೇವಾಲಯಗಳಿಗೆ ಜ್ಯೋತಿರ್ಲಿಂಗ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಪ್ರಮುಖವಾಗಿ 64 ಜ್ಯೋತಿರ್ಲಿಂಗಗಳಿದ್ದರೂ ಅದರಲ್ಲಿ 12 ತುಂಬಾನೇ ಮಹತ್ವವನ್ನು ಹೊಂದಿದೆ. ಈ 12ರಲ್ಲಿ ಮೊಟ್ಟ ಮೊದಲ ಜ್ಯೋತಿರ್ಲಿಂಗ ಅಂದರೆ ಅದು ಗುಜರಾತ್ನಲ್ಲಿರುವಂತಹ ಸೋಮನಾಥ ಜ್ಯೋತಿರ್ಲಿಂಗ. ಜ್ಯೋತಿರ್ಲಿಂಗವೆಂದರೆ ಸಂಸ್ಕೃತ ಭಾಷೆಯಲ್ಲಿ ಕಾಂತಿ ಸ್ತಂಭ ಎಂದು ಅರ್ಥ. ಅಂದರೆ ಪರಶಿವನನ್ನು ಆರಾಧಿಸುವ ಪ್ರದೇಶಕ್ಕೆ ಇದು ಸಂಕೇತವಾಗಿದೆ. ಗುಜರಾತ್ನಲ್ಲಿರುವ ಜ್ಯೋತಿರ್ಲಿಂಗ ಮೊದಲನೇ ಜ್ಯೋತಿರ್ಲಿಂಗವಾಗಿದ್ದು, ಈ ದೇವಾಲಯವು ಮಹಮ್ಮದೀಯರು ವಿದೇಶಿಯರ ಆಕ್ರಮಣದಿಂದಾಗಿ 17 ಬಾರಿ ಹಾನಿ ಒಳಗಾಗಿ ಪುನರ್ನಿರ್ಮಾಣಗೊಂಡಿದೆ. ಪೂರ್ವ ಕಾಲದಲ್ಲಿ ಭಾರತ ದೇಶದಲ್ಲಿ ಅತ್ಯಂತ ಸಂಪದ್ಭರಿತವಾದ ದೇವಾಲಯದಲ್ಲಿ ಸೋಮನಾಥ ದೇವಾಲಯ ಮೊಟ್ಟ ಮೊದಲನೇದಾಗಿತ್ತು. ಇಲ್ಲಿ ಅಮೂಲ್ಯವಾದ ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ ವೈಡೂರ್ಯಗಳಿಂದ ಕೂಡಿದ ಭಾರಿ ಸಂಪತ್ತು ಈ ದೇವಾಲಯದ ಗರ್ಭಗುಡಿಯಲ್ಲಿತ್ತು. ಈ ಶಿವಲಿಂಗವನ್ನು ಚಂದ್ರದೇವ ಸ್ಥಾಪಿಸಿದ ಎನ್ನಲಾಗುತ್ತದೆ. ಋಗ್ವೇದದಲ್ಲೂ ಇದರ ಉಲ್ಲೇಖವಿದೆ. ಗುಜರಾತ್ ರಾಜ್ಯದ ಸೌರಾಷ್ಟ್ರ ಭಾಗದ ಜೂನಾಗಢ ಜಿಲ್ಲೆಯ ಪ್ರಭಾಸ್ ಎಂಬಲ್ಲಿ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ದೇವಾಲಯವಿದೆ. ಇದನ್ನು ಪ್ರವಾಸ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ. ಈ ಸ್ಥಳಕ್ಕೆ ಸೋಮೇಶ್ವರ ಎಂದು ಕೂಡ ಹೆಸರು ಇದೆ. ವಿಶಾಲವಾದ ಆವರಣದಲ್ಲಿ 56 ಕಂಬಗಳ ಮೇಲೆ ದೇವಾಲಯದ ರಚನೆಯಾಗಿದೆ. ಇದು ಅದ್ಭುತ ವಾಸ್ತುಶಿಲ್ಪ ಮತ್ತು ಉತ್ತಮ ಕೆತ್ತನೆಗಳ ಸಂಗಮವಾಗಿದೆ. ಪ್ರಾಚೀನ ದೇವಾಲಯಗಳ ಕಂಬಗಳ ಮೇಲೆ ಮುತ್ತು ರತ್ನಗಳನ್ನು ಕೂಡಿಸಿದರೆಂದು ನಂಬಲಾಗಿದೆ. ಜೊತೆಗೆ ಇಡೀ ಮಂದಿರ ಬೆಳ್ಳಿ ಬಂಗಾರದಿಂದ ಶೋಭಿಸುತ್ತಿತ್ತು. ಹಾಗೆಯೇ ದೇವಸ್ಥಾನದ ತುದಿಯಲ್ಲಿದ್ದಂತಹ ಕಳಸ ಸಂಪೂರ್ಣವಾಗಿ ಚಿನ್ನದಿಂದ ಇತ್ತು. ಹೀಗಾಗಿಯೇ ಈ ದೇವಾಲಯದ ಮೇಲೆ ಅನೇಕ ಬಾರಿ ಇಸ್ಲಾಮರು ಪದೇ ಪದೇ ದಾಳಿ ಮಾಡಿದ್ದಾರೆ. ಇಲ್ಲಿರುವ ಐಶ್ವರ್ಯವನ್ನೆಲ್ಲ ಕೊಳ್ಳೆ ಹೊಡೆದು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಕ್ರಿಸ್ತಿ ಶಕ 649ರಲ್ಲಿ ಯಾದವ ದೊರೆ ವಲ್ಲಭಿಯು ಮೊದಲಿಗೆ ಈ ದೇವಾಲಯದ ಜೀರ್ಣೋದ್ಧಾರ ಮಾಡುತ್ತಾನೆ. ಸಿಂಧದ ಅರಬ್ ದೊರೆ ಅದನ್ನು ಭಗ್ನಗೊಳಿಸಿದಾಗ ಪುನಃ ಗುಜರಾತಿನ ಪ್ರತಿಹಾರ ನಾಗಭಟ
815ರಲ್ಲಿ ಮತ್ತೆ ಜೀರ್ಣೋದ್ಧಾರ ಮಾಡುತ್ತಾರೆ. ಕ್ರಿಸ್ತಿಶಕ 1024ರಲ್ಲಿ ಪುನಃ ಮೊಹಮ್ಮದ್ ಗಜನಿ ದಾಳಿ ಮಾಡುತ್ತಾನೆ. ಇದಾದ ನಂತರ ಮತ್ತೆ ಪರಮ ದೊರೆ ಭೋಜನು ಅದನ್ನು ಪುನರ್ನಿರ್ಮಾಣ ಮಾಡುತ್ತಾನೆ. ಹೀಗೆ ಪದೇ ಪದೇ ಇಸ್ಲಾಮರು ದಾಳಿ ಮಾಡಿ ಈ ದೇವಸ್ಥಾನವನ್ನು ಲೂಟಿ ಹೊಡೆದು ನಾಶ ಮಾಡಿ ಹೋಗುತ್ತಾರೆ. ಸಾವಿರದ 701ರಲ್ಲಿ ಮತ್ತೆ ಔರಂಗಜೇಬನು ಈ ದೇವಸ್ಥಾನವನ್ನು ಭಗ್ನಪಡಿಸುತ್ತಾನೆ. ಆದರೆ ಪುನಃ ಪುಣೆಯ ಪೇಶ್ವೆ ರಾಜ ಭೋಸೆ, ಛತ್ರಪತಿ ಕೊಲ್ಲಾಪುರ, ಇಂದೂರು ಮಹಾರಾಣಿ ಅಹಿಲ್ಯ ಹೋಳ್ಕರ್ ಮೊದಲಾದವರು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುತ್ತಾರೆ. ಹೀಗೆ ಶಿಥಿಲವಾಗಿದ್ದ ಬೃಹತ್ ದೇವಾಲಯವನ್ನು 1947 ಅಂದರೆ ಸ್ವಾತಂತ್ರ್ಯ ನಂತರ ಆಗಿನ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲರು ಈ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡುತ್ತಾರೆ. ಅಕ್ಟೋಬರ್ 1950ರಲ್ಲಿ ಶಿಥಿಲವಾದ ಹಳೆಯ ಕಟ್ಟಡವನ್ನು ತೆಗೆದು ಹತ್ತಿರದಲ್ಲಿದ್ದ ಪ್ರಾರ್ಥನಾ ಮಂದಿರವನ್ನು ತೆಗೆದು ಅದನ್ನು ಕೆಲವು ಮೈಲಿಗಳಾಚೆ ಪುನರ್ನಿರ್ಮಾಣ ಮಾಡಲಾಗುತ್ತದೆ. 1951 ಮೇ 1ರಂದು ರಾಷ್ಟ್ರಪತಿಗಳಾದ ರಾಜೇಂದ್ರ ಸಿಂಗ್ ಬಾಬು ದೇವಾಲಯದ ಶಂಕುಸ್ಥಾಪನೆಯನ್ನು ಮಾಡುತ್ತಾರೆ. ಈ ದೇವಾಲಯದ ಪುರಾಣದ ಪ್ರಕಾರ ಹಿಂದೆ ದಕ್ಷ ಪ್ರಜಾಪತಿಯ 27 ಕುಮಾರಿಯರನ್ನು ಚಂದ್ರನು ಅಂದರೆ ಸೋಮ ವಿವಾಹವಾಗುತ್ತಾನೆ. ಆದರೆ ಆತ ಹೆಚ್ಚಾಗಿ ರೋಹಿಣಿಯ ಜೊತೆ ಮಾತ್ರ ಇದ್ದು ಉಳಿದ ಪತ್ನಿಯರನ್ನು ಹೆಚ್ಚಾಗಿ ಪ್ರೀತಿಸುವುದಿಲ್ಲ. ಈ ವಿಷಯವನ್ನು ಉಳಿದ 26 ಪುತ್ರಿಯರು ದಕ್ಷ ಪ್ರಜಾಪತಿಗೆ ಈ ವಿಷಯವನ್ನು ತಿಳಿಸುತ್ತಾರೆ. ದಕ್ಷ ಪ್ರಜಾಪತಿಯು ಚಂದ್ರನನ್ನು ಕರೆಸಿ ಎಲ್ಲರನ್ನು ಸಮಾನ ರೀತಿಯಲ್ಲಿ ಕಾಣಬೇಕೆಂದು ಹೇಳುತ್ತಾನೆ. ಆದರೂ ಕೂಡ ಚಂದ್ರ ಮಾತ್ರ ರೋಹಿಣಿಯ ಜೊತೆಯಲ್ಲಿ ಇರುತ್ತಾನೆ. ಇದರಿಂದ ಕೋಪಗೊಂಡ ದಕ್ಷನು ಚಂದ್ರನಿಗೆ ಒಂದು ಶಾಪವನ್ನು ನೀಡುತ್ತಾನೆ. ಅದೇನೆಂದರೆ ಚಂದ್ರನ ಕಾಂತಿ ಹೀನವಾಗಲಿ ಎಂದು. ಇದರಿಂದ ಕಂಗಾಲಾದ ದೇವತೆಗಳು ಇದಕ್ಕೆ ಪರಿಹಾರವನ್ನು ತಿಳಿಸು ಎಂದಾಗ ಆ ಪರಮೇಶ್ವರನನ್ನು ಚಂದ್ರನನ್ನು ಪೂಜಿಸಿದರೆ ಚಂದ್ರಕಳೆಯು ಮತ್ತೆ ಬರುತ್ತದೆ ಎಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿದ ಚಂದ್ರನು ಶಿವನ ಆರಾಧನೆಯನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಚಂದ್ರನು ಪೂಜಿಸಿದಂತಹ ಅಂದರೆ ಸೋಮನು ಪೂಜಿಸಿದಂತಹ ಸ್ಥಳ ಈ ದೇವಾಲಯವಾಗಿದೆ. ಆದ್ದರಿಂದ ಇದನ್ನು ಸೋಮನಾಥ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಗುಜರಾತಿಗೆ ಹೋದರೆ ಸೋಮನಾಥ ಜ್ಯೋತಿರ್ಲಿಂಗವನ್ನು ದಯವಿಟ್ಟು ಭೇಟಿ ಕೊಡಿ. ಶಿವನ ಆಶೀರ್ವಾದವನ್ನು ಪಡೆದು ನೀವು ಪುನೀತರಾಗಿರಿ.